ಶಿರಾಡಿ ಘಾಟ್ನಲ್ಲಿ ಇವತ್ತು ಮತ್ತೊಮ್ಮೆ ಭೂಕುಸಿತ ಸಂಭವಿಸಿದೆ. ನಿನ್ನೆ ಭೂಕುಸಿತ ಆಗಿತ್ತು. ವಾಹನಗಳಿಗೆ ಪ್ರವೇಶ ಇಲ್ಲ ಅಂತ ಜಿಲ್ಲಾಧಿಕಾರಿಗಳು ಕೂಡ ಸೂಚನೆಯನ್ನ ಕೊಟ್ಟಿದ್ರು. ಆದರೂ ಕೂಡ ಇವತ್ತು ಮತ್ತೆ 3 ವಾಹನಗಳು ಜಖಂ ಆಗಿದೆ, ಮಣ್ಣಿನ ಅಡಿಗೆ ಸಿಲುಕಿಕೊಂಡಿದೆ. ನಿನ್ನೆ ಕಾರು, ಗ್ಯಾಸ್ ಟ್ಯಾಂಕರ್ ಮಣ್ಣಿನ ಅಡಿಗೆ ಸಿಕ್ಕಾಕೊಂಡಿತ್ತು. ಇವತ್ತು 2 ಕಂಟೈನರ್ ಡಾಂಬರ್ನ ಒಂದು ಗಾಡಿ ಮಣ್ಣಿನ ಅಡಿಗೆ ಸಿಲುಕಿದೆ. ನಾವು ದೃಶ್ಯಾವಳಿಯಲ್ಲಿ ಗಮನಿಸ್ತಾ ಇದ್ದೇವೆ. 2 ಕಂಟೈನರ್ ಲಾರಿ, ಒಂದು ಆಯಿಲ್ ತುಂಬಿಕೊಂಡು ಹೋಗ್ತಾ ಇರುವಂತಹ ಲಾರಿ, ಇದೆಲ್ಲವೂ ಕೂಡ ಈಗ ಗುಡ್ಡ ಕುಸಿತದ ಪ್ರದೇಶದಲ್ಲಿ ಮಣ್ಣಿನ ಅಡಿಯಲ್ಲಿ ಸಿಕ್ಕಾಕೊಂಡಿರುವಂಥದ್ದು. ಶಿರಾಡಿಯ ದೊಡ್ಡ ತಪ್ಪಲೆಯ ಪ್ರದೇಶದಲ್ಲಿ ಮತ್ತೆ ಮತ್ತೆ ಭೂಕುಸಿತ ಆಗ್ತಾ ಇದೆ. ನಿನ್ನೆ ಕೂಡ ಶಿರಾಡಿಯ ದೊಡ್ಡ ತಪ್ಪಲೆ ಪ್ರದೇಶದಲ್ಲಿ ಭೂಕುಸಿತ ಆಗಿರುವಂಥದ್ದು. ಇಲ್ಲಿ ನಮಗಿರುವಂತಹ ಪ್ರಶ್ನೆ, ಶಿರಾಡಿ ಘಾಟ್ನಲ್ಲಿ ಸಂಚಾರವನ್ನು ನಿರ್ಬಂಧ ಮಾಡಿದ್ದೇವೆ ಅಂತ ಹೇಳಿದ ಮೇಲೂ ಕೂಡ ಈ ಗಾಡಿಗಳು ಹೇಗೆ ಹೋಯಿತು? ಈಗ ಅಲ್ಲಿ ಭೂಕುಸಿತ ಆಗ್ತಾ ಇದೆ, ಅಲ್ಲಿನ ಪರಿಸ್ಥಿತಿ ಬಗ್ಗೆ ಗೊತ್ತಿದೆ, ಜಿಲ್ಲಾಡಳಿತನೇ ಕಾನೂನನ್ನು ತಂದಿರೋದು. ಹಾಗಿದ್ರೆ ಅಲ್ಲಿ ಗಾಡಿಯನ್ನು ಬಿಡೋದಕ್ಕೆ ಎಲವ್ ಮಾಡ್ತಾ ಇರುವವರು ಅಥವಾ ಅನುಮತಿಯನ್ನು ಕೊಡ್ತಾ ಇರುವವರು ಯಾರು? ಶಿರಾಡಿ ಘಾಟ್ ತೆರಳೋದಕ್ಕೂ ಮುನ್ನ ಅಲ್ಲಿ ಕೆಳಗಡೆ ಗುಂಡ್ಯದಲ್ಲಿ ಪೊಲೀಸ್ ಗೇಟ್ ಕೂಡ ಹಾಕ್ತಾರೆ. ಹಾಗಿದ್ರೆ ಅಲ್ಲಿ ಬಿಡ್ತಾ ಇದ್ದಾರೆ ಅನ್ನುವಂತಹ ಪ್ರಶ್ನೆ ಕೂಡ ನಮಗೆ ಹುಟ್ಟಿಕೊಳ್ತಾ ಇದೆ. ಬಿಕಾಸ್ ಇಲ್ಲಿ ನಿನ್ನೆ ಒಂದು ಅವಘಡ ಆದರೂ ಕೂಡ ಮತ್ತೆ ಎಚ್ಚೆತ್ಕೊಳ್ತಾ ಇಲ್ಲ ನಾವು. ಮತ್ತು ಜನರು ಕೂಡ ತುಂಬ ಜನ ನಮಗೆ ಅವರು ಪರಿಚಯ ಇದ್ದಾರೆ, ಇವರು ಪರಿಚಯ ಇದ್ದಾರೆ, ನಾವು ಇನ್ಫ್ಲುಯೆನ್ಸ್ ಮಾಡಿ ಹೋಗ್ತೇವೆ ಅಂತ ನೀವು ಹೋಗ್ಬೋದು. ಯಾರೋ ಪೊಲೀಸಿಗೆ ಫೋನ್ ಮಾಡಿ, DC ಅಥವಾ ಪೊಲಿಟಿಷಿಯನ್ಗಳು, MLA ನಮಗೆ ಪರಿಚಯ ಇದ್ದಾರೆ, MP ಪರಿಚಯ ಇದ್ದಾರೆ ಅಂತೇಳಿ. ಆದರೆ ಹೋದ್ಮೇಲೆ ಆಗುವಂತಹ ಅನಾಹುತ ನೋಡಿ. ಯಾಕಂದರೆ ಪ್ರಕೃತಿಗೆ ಯಾವ ರೀತಿ ಇದೆ ಅಂತ ಹೇಳಿದರೆ, ಯಾವ ಗುಡ್ಡ ಯಾವ ಕ್ಷಣದಲ್ಲಿ ಎಲ್ಲಿ ಕುಸಿಯುತ್ತೆ ಅಂತ ಹೇಳೋದಕ್ಕೂ ಸಾಧ್ಯ ಇಲ್ಲ. ಹಾಗಾಗಿ ಇಂತಹ ದೃಶ್ಯಾವಳಿಗಳು ಮತ್ತೆ ಮತ್ತೆ ನಮಗೆ ಕಂಡು ಬರ್ತಾ ಇದೆ. ಈಗಾಗಲೇ ಕೇರಳದ ವಯನಾಡಿನ ದೃಶ್ಯಾವಳಿಗಳು ನಮ್ಮ ಕಣ್ಣ ಮುಂದೆ ಇರುವಾಗಲೂ ಕೂಡ ನಾವು ಎಚ್ಚೆತ್ಕೊಳ್ತಾ ಇಲ್ಲ. ಈಗಾಗಲೇ ಒಂದು ಅವಘಡ ಅರ್ಜುನ್ಗಾಗಿ ಮತ್ತು ಅಲ್ಲಿನ ಇಬ್ಬರಿಗಾಗಿ ಇನ್ನೂ ಕೂಡ 13-14 ದಿವಸ ಆದರೂ ಕೂಡ ಹುಡುಕಾಟ ನಡೀತಾ ಇದೆ. ಇನ್ನೂ ಕೂಡ ಮೃತದೇಹ ಪತ್ತೆಯಾಗಿಲ್ಲ. ಇಂತಹ ಹಲವಾರು ಅವಘಡಗಳು ನಮ್ಮ ಕಣ್ಣ ಮುಂದೆ ಇದ್ರೂ ಕೂಡ ನಾವು ಎಚ್ಚೆತ್ಕೊಳ್ತಾ ಇಲ್ಲ ಅನ್ನೋದಕ್ಕೆ ಶಿರಾಡಿಯ ದೊಡ್ಡ ತಪ್ಪಲೆಯ ಒಂದು ಘಟನೆ ಮತ್ತೊಮ್ಮೆ ಸಾಕ್ಷಿ. ನಿನ್ನೆ ಭೂಕುಸಿತ ಆಗಿದೆ, ವಾಹನ ಸಂಚಾರವನ್ನು ನಿರ್ಬಂಧಿಸಿದ್ದಾರೆ, ಆದರೂ ಕೂಡ ವಾಹನಗಳು ತೆರಳುತ್ತಾ ಇದೆ. ಇವತ್ತು ಮತ್ತೆ 3 ವಾಹನಗಳು ಮಣ್ಣಿನ ಅಡಿಗೆ ಸಿಲುಕಿದೆ.